ಮಂಗಳೂರಿನ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಿವಿಧ ಸಮಸ್ಯೆಗಳ ಬಗ್ಗೆ ಅಹವಾಲುಗಳನ್ನು ಸ್ವೀಕರಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳುವ ಭರವಸೆಯನ್ನು ಪೊಲೀಸ್ ಆಯುಕ್ತ ಟಿಆರ್ ಸುರೇಶ್ ನೀಡಿದರು. ಸುರತ್ಕಲ್ನ ಕೃಷ್ಣಾಪುರ ಜೂನಿಯರ್ ಕಾಲೇಜ್ ಬಳಿಯಲ್ಲಿ 3 ಗೂಡಂಗಡಿಗಳಿದ್ದು ಅಲ್ಲಿ ಸನಿಹದಲ್ಲಿ ರಿಕ್ಷಾ ಪಾರ್ಕಿಂಗ್ ಕೂಡ ಇದೆ. ಅಲ್ಲಿದ್ದ ಗೂಡಂಗಡಿಗಳನ್ನು ತೆರವುಗೊಳಿಸಬೇಕೆಂದು ಸಾರ್ವಜನಿಕರು ಮಾಹಿತಿ ನೀಡಿದರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಪೊಲೀಸ್ ಆಯುಕ್ತರು ಮಂಗಳೂರು ಪಾಲಿಕೆ ಅಧಿಕಾರಿಗಳನ್ನು ಕರೆಯಿಸಿ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದೆಂದು ತಿಳಿಸಿದರು. ಇದು ನಗರ ಪಾಲಿಕೆಯವರ ಜೊತೆಗೆ ಸೇರಿ ಮಾಡಬೇಕಾಗ್ತದೆ. ಇವತ್ತು ನಗರ ಪಾಲಿಕೆ ಅಧಿಕಾರಿಗಳಿಗೆ ಕರೆಸಿ ಅಲ್ಲಿ ಅಲ್ಲ ಸರ್, ನಾನು ಅಲ್ಲಿ ಲೆಟರ್ ಕೊಟ್ಟಿದ್ದೇನೆ, ಎಲ್ಲ ಸಿಗ್ನೇಚರ್ ಹಾಕಿ ಊರವರ ಸಿಗ್ನೇಚರ್ ಹಾಕಿ ಕೊಟ್ಟಿದ್ದೇನೆ ಸರ್. ಸರ್ಕಲ್ ಇನ್ಸ್ಪೆಕ್ಟರ್ ಕೊಟ್ಟಿದ್ದೇನೆ, ಟ್ರಾಫಿಕ್ ಇನ್ಸ್ಪೆಕ್ಟರ್ ಕೊಟ್ಟಿದ್ದೇನೆ ಸರ್. ಯಾರು ಯಾವ ಮೊನ್ನೆ ಸರ್ ಏನಾಗಿದೆ ಅದು? ಅದು ನಗರ ಪಾಲಿಕೆಯವರಿಗೆ ಕರೆಸ್ತೀವಿ ಇವತ್ತು. ಹೌದು ಸರ್. ಒಂದು ಸರ್ ಆ ರಿಕ್ಷಾ ಪಾರ್ಕಿಂಗ್ ಕೆಳಗೆ ಹೋಗುವ ಅಲ್ಲಿ ಅವರು ಪಾರ್ಕ್ ಮಾಡಿದ್ದಾರೆ. ಈಗ ನಗರ ಪಾಲಿಕೆಯವರಿಗೆ ಕರೆಸ್ತೀವಿ, ನಗರ ಪಾಲಿಕೆ ಅಧಿಕಾರಿಗಳಿಗೆ ಕರೆಸಿ ಅದೇನು ಕ್ರಮ ಕೈಗೊಳ್ಳಕ್ಕೆ ಸಾಧ್ಯತೆ ಇದೆ ಅದನ್ನು ಮಾಡಿಸ್ತೀವಿ. ಓಕೆ ಸರ್, ಸರ್ ದಯವಿಟ್ಟು ಸರ್. ಓಕೆ. ಇನ್ನು ಬ್ರಹ್ಮಮುಗೇರುವಿನಲ್ಲಿ ಗಾಂಜಾ ಹಾವಳಿ ದಿನದಿಂದ ದಿನಕ್ಕೆ ಮಿತಿ ಮೀರುತ್ತಿದೆ. ಅಲ್ಲದೆ ಸ್ಥಳೀಯ ಮಕ್ಕಳು ಇದಕ್ಕೆ ಬಲಿಯಾಗುತ್ತಿದ್ದಾರೆ. ಇದಕ್ಕೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಸ್ಥಳೀಯರೊಬ್ಬರು ಪೊಲೀಸ್ ಆಯುಕ್ತರ ಗಮನಕ್ಕೆ ತಂದರು. ಆಗ್ತದೆ ಹುಡುಗರು ಎಲ್ಲಾದ್ರೂ ಕುಡಿದು ನಮ್ಮ ಮಗನು ಕೂಡ ಅದಕ್ಕೆ ಇದು ಚಟಕ್ಕೆ ಬಿದ್ದಿದ್ದಾನೆ. ಒಂದು ಏನಾದ್ರೂ ಮಾಡಿ ಅಲ್ಲಿ ರಾತ್ರಿ 8-9 ಗಂಟೆಗೆ ಒಂದು ರೌಂಡ್ಸ್ ಮಾಡ್ಬೇಕು ಸರ್. ಆ ಬ್ರಹ್ಮಮುಗೇರ ಫಸ್ಟ್ ಬ್ಲಾಕ್ ಅಲ್ಲಿ ಸರ್. ಬ್ರಹ್ಮಮುಗೇರ ಸರ್. ಒಂದು ಸುರತ್ಕಲ್ಲಿ ಹೇಳಿದ್ರೆ ಏನು ಕ್ರಮ ತಗೊಂಡ್ಲಿ ಸರ್, ಒಂದು ಸಹಾಯ ಮಾಡ್ತದೆ. ಮೂಡಬಿದ್ರೆಯ ಮುಖ್ಯಪೇಟೆಯಲ್ಲಿ ಖಾಸಗಿ ವಾಹನಗಳು ಹೆಚ್ಚಾಗುತ್ತಿದ್ದು ಇದರಿಂದ ಹಳದಿ ಬೋರ್ಡ್ನ ವಾಹನದವರಿಗೆ ಸಮಸ್ಯೆಯಾಗುತ್ತಿದೆ ಎಂದು ಪೊಲೀಸ್ ಆಯುಕ್ತರ ಗಮನಕ್ಕೆ ತಂದರು. ಹೋದ ವಾರ ಪೇಪರ್ ಅಲ್ಲಿ ಬಂದಿದೆ ಸರ್. ಆಮೇಲೆ ಜಾಸ್ತಿ ಮಾಡ್ತಾ ಇದ್ದಾರೆ ಅವರು. ಏನು ಪ್ರೈವೇಟ್ ಗಾಡಿಗಳು ಅಂದ್ರೆ ಯಾವ್ದು? ಪ್ರೈವೇಟ್ ಅಂದ್ರೆ ಈಗ ಸುಮೋ ಎಲ್ಲ ಅವರಿಗೆ ಸ್ವಂತ ಉಪಯೋಗಕ್ಕೆ ಖಾಸಗಿಗೆ ಇದು ವಾಣಿಜ್ಯಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಎಲ್ಲೋ ಬೋರ್ಡ್ ನಾವು ಎಲ್ಲೋ ಬೋರ್ಡ್ನವರು. ಓಕೆ. ಮೂಡಬಿದ್ರೆ ಸ್ಟ್ಯಾಂಡ್ ಊರಲ್ಲಿ ಮಾಡ್ತಾ ಇದ್ದಾರೆ ಇದು? ಹೌದು ಸರ್, ಸಿಟಿಲೇ ಮಾಡ್ತಾ ಇದ್ದಾರೆ. ಮಾರ್ಕಿನಲ್ಲಿ ಒಂದು ಇಡ್ತಾ ಇದ್ದಾರೆ. ಎಲ್ಲ 10 ಗಾಡಿ ಉಂಟು ಸರ್. 10 ಗಾಡಿ ಇದ್ದಾವೆ. ಓಕೆ ಆಯ್ತು, ನಾನು ಮೂಡಬಿದ್ರಲ್ಲಿ ಒಂದು ಡ್ರೈವ್ ಮಾಡಿಸ್ತೀನಿ ಇದನ್ನ. ಆಯ್ತು ಸರ್, ಓಕೆ ಓಕೆ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವ ಖಾಸಗಿ ಅಂಗಡಿಯವರು ನೋ ಪಾರ್ಕಿಂಗ್ ಬೋರ್ಡ್ ಅಳವಡಿಸಿದ್ದು ಇದರಿಂದ ವಾಹನ ನಿಲ್ಲಿಸಲು ಸಮಸ್ಯೆಯಾಗುತ್ತಿದೆ ಎಂದು ಸಾರ್ವಜನಿಕರೊಬ್ಬರು ಪೊಲೀಸ್ ಆಯುಕ್ತರ ಗಮನಕ್ಕೆ ತಂದರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಆಯುಕ್ತರು ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳೊಂದಿಗೆ ಜಂಟಿಯಾಗಿ ಸಭೆ ನಡೆಸಿ ಸೂಕ್ತ ತೀರ್ಮಾನ ತೆಗೆದುಕೊಳ್ಳಲಾಗುವುದೆಂದು ಹೇಳಿದರು. ಪೊಲೀಸ್ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಜರಿದ್ದರು. ಶರಸಾಲಿಯನ್ ವಿ4 ನ್ಯೂಸ್ 24/7 ಮಂಗಳೂರು.